ಭಜೆ ತ್ವಾ ಕಿಲ ಪುರುಷೋತ್ತಮಂ ಗುಣಾಲಯಂ ಪದ್ಮಕರೇವ ಲಾಲಸಃ ಅಪ್ಯಾವಯೋರೇಕ ಪತಿಸ್ಫೃದೋ ಕಲೀರ್ ನ ಸ್ಯಾತ್ ಕೃತ ತ್ವಚ್ಚರಣೈಕ ತಾನಯೋ. ಆದ್ದರಿಂದ ಕೈಯಲ್ಲಿ ಕಮಲವನ್ನು ಹಿಡಿದ ಮಹಾಲಕ್ಷ್ಮಿಯು ಹೇಗೆ ಸೇವೆ ಮಾಡುತ್ತಿರುವಳೋ ಹಾಗೆಯೇ ನಾನು ದೇವೋತ್ತಮ ಪರಮಪುರುಷನಾದ ಸಕಲ ದಿವ್ಯ ಗುಣಾಲಯನಾದ ಅಖಿಲ ಪುರುಷೋತ್ತಮನ ಪಾದಕಮಲಗಳ ಸೇವೆಯಲ್ಲಿ ನಿರತನಾಗಿರಲು ಬಯಸುತ್ತೇನೆ. ಹೀಗೆ ಏಕಾಗ್ರತೆಯಿಂದ ಒಂದೇ ಕರ್ತವ್ಯದಲ್ಲಿ ತೊಡಗಿರುವ ಮಹಾಲಕ್ಷ್ಮಿಗೂ ನನಗೂ ಕಲಹವೇ ಉಂಟಾಗಬಹುದು. ಪೃಥು ಮಹಾರಾಜರು ಇಲ್ಲಿ ಭಗವಂತನನ್ನು ಇಲ್ಲಿ ಅಖಿಲ ಪುರುಷೋತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಖಿಲ ಪುರುಷೋತ್ತಮ, ಪುರುಷ ಎಂದರೆ ಅನುಭೋಗಿಸುವವನು, ಉತ್ತಮ ಎಂದರೆ ಎಲ್ಲರಿಗಿಂತ ಮೇಲಾದವ. ಕರೆಂಟ್ ಹೋಗಿತ್ತು, ಹಾಗಾಯ್ತು. ಮತ್ತೆ ನಾನು ಹೋಸ್ಟ್ ನಾನೇ ಇದ್ದೇನೆ. ಓಕೆ, ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಾ ಇರೋದು ಭಗವಂತನನ್ನು ಅಖಿಲ ಪುರುಷೋತ್ತಮ, ಅಖಿಲ ಪುರುಷೋತ್ತಮ, ಎಲ್ಲ ಪುರುಷರಲ್ಲಿ ಉತ್ತಮನು, ಮತ್ತೆ ಅಖಿಲ ಅಖಿಲ ಪುರುಷೋತ್ತಮ, ಅಖಿಲ ಪುರುಷೋತ್ತಮ. ಜನರಲ್ಲಿ ಪುರುಷೋತ್ತಮ ಅಂತಾನೆ ಭಗವಂತನೇ, ಅರೆ ಇಲ್ಲಿ ಅಖಿಲ ಪುರುಷೋತ್ತಮ, ಅಖಿಲ ಸಮಸ್ತ ಪುರುಷ ಉತ್ತಮ, ದೇವೋತ್ತಮ ಪರಮ ಪುರುಷನಾದ. ಸೊ ಎನಿವೆ, ಸೊ ನಿಜವಾದ ಭೋಕ್ತನು ಭಗವಂತನೇ. ಸೊ ಆದರೆ ಅವನನ್ನು ನಾವು ಇಮಿಟೇಷನ್, ಅನುಕರಣೆ ನಾವು ಮಾಡೋದ್ರಿಂದ ಇಲ್ಲಿ ಪುರುಷರು ಅಂತ ಆಕ್ಚುಲಿ ನಾವು ಭಕ್ತರಲ್ಲ, ನಾವು ಭಗವಂತ ನಮ್ಮ ಮೇಲೆ ಭೋಗಿಸುವ. ಆದರೆ ಈ ಇದಿದೆ, ನಮಗೆ ಇಚ್ಛೆ ಇದೆ, ಯಾಕಂದ್ರೆ ಭಗವಂತನ ಅಂಶವೇ ನಾವು, ಹಾಗೆ ಅವನಲ್ಲಿರುವ ಗುಣಗಳು ನಮ್ಮಲ್ಲೂ ಕೂಡ ಇದೆ. ಸೊ ಹಾಗೆ ಭೋಗಿಸುವ ಇದು ಅದು ನಮ್ಮಲ್ಲೂ ಇರ್ಬೋದು, ಏನೋ ಕರುಣೆಯಾಗಿ ಅದಿರ್ಬೋದು. ಆದರೆ ನಿಜವಾಗ್ಲೂ ಅವನು ಭೋಗಿಸುವವನಾಗಿ ನಾವು ಅವನ ಸೇವೆ ಮಾಡೋದ್ರಲ್ಲಿ ನಮಗೆ ನಿಜವಾದ ಆನಂದ. ಸೊ ಚೆನ್ನಾಗಿದೆ. ಆದರೆ ಈಗ ಇದರಲ್ಲಿ ಸಿಕ್ಕಿ ಬಿದ್ದಿದ್ದೆ ನಾವು, ಭೋಗಿಸುವ ಇದರಲ್ಲಿ. ಹಾಗೆ ಪ್ರತಿಯೊಬ್ಬರು ಭೌತಿಕ ಜಗತ್ತಿನಲ್ಲಿ ಪುರುಷರಾಗೆ ನಮ್ಮ ಚಟುವಟಿಕೆ. ಪುರುಷ ಪ್ರಕೃತಿ ಅಂದ್ರೆ ಇನ್ನೊಂದು ರೀತಿಯ ಅರ್ಥ ಒಂದು ಗಂಡು ಹೆಣ್ಣು. ಸೊ ಆ ಸಂಬಂಧದಲ್ಲಿ ಸಾಮಾನ್ಯವಾಗಿ ಗಂಡು ಭೋಗಿಸುವವನು, ಹೆಣ್ಣು ಅದರಲ್ಲಿ ಸಹಕರಿಸುವ, ಆತರ. ಸೊ ಆದರೂ ಅದರಲ್ಲಿ ಆನಂದ, ಅದರಲ್ಲಿ ಭೌತಿಕ ಆನಂದ ಇದೆ. ಸೊ ಹಾಗೆ ಮೂಲತಃ ಕೃಷ್ಣ ಒಬ್ಬನೇ ಪುರುಷನು, ನಾವೆಲ್ಲರೂ ಕೂಡ ಪ್ರಕೃತಿ. ಗೀತೆಯಲ್ಲಿ ಕೃಷ್ಣ ಹೇಳೋದು ಅಪರೇಯಂ ಇತಸ್ತು ಅನ್ಯಾಂ ವಿದ್ಧಿಮೇ ಪ್ರಕೃತಿಂ ಪರಾಂ ಜೀವಭೂತ ಮಹಾಭಾವೋ ಏದಂ ಜಾರೇತೆ ಜಗತ್. ಸೊ ನಾವು ಎಲ್ಲ ಜೀವಿಗಳನ್ನು ಕೃಷ್ಣ ಪ್ರಕೃತಿ ಅಂತ ಹೇಳ್ತಾರೆ. ಈ ಭೌತಿಕ ಜಗತ್ತು ಇದೆ, ಅದು ಕೆಳಮಟ್ಟದ ಪ್ರಕೃತಿ. ಅದರ ಮೇಲೆ ನಾವು ಜೀವಿಗಳು, ನಾವು ಮೇಲ್ಮಟ್ಟದ ಪ್ರಕೃತಿ. ಆದ್ರೆ ನಾವು ಕೂಡ ಪ್ರಕೃತಿ, ಮೂಲತಃ ನಾವು ಪ್ರಕೃತಿ. ಸೊ ಆದ್ರೆ ಇಲ್ಲಿ ಪುರುಷರಿಗೆ ನಮ್ಮನ್ನು ಪುರುಷ ಅಂತ ಹೇಳೋದಿದೆ. ಸೊ ಆ ರೀತಿಯಲ್ಲಿ ಇಲ್ಲಿ ಬದ್ಧ ಜೀವಿಗಳು, ಪ್ರಭುಪಾದರು ಬೇರೆ ಬೇರೆ ರೀತಿಯ ಪುರುಷರು 3 ಗುಂಪಾಗಿ ವರ್ಗೀಕರಿಸಬಹುದು. ಬದ್ಧರು, ನಿತ್ಯರು, ಮುಕ್ತರು. ಸೊ ಹೀಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಎನಿವೆ, ಆದ್ರೆ ನಮ್ಮ ಸ್ವಭಾವ, ನಾವು ಪ್ರಕೃತಿ, ನಾವು
ಆ ರೀತಿಯಲ್ಲಿ ಆ ಅರ್ಥದಲ್ಲಿ ಪುರುಷ ಭೋಗಿಸುವವನು ಅನ್ನೋ ಅರ್ಥದಲ್ಲಿ ನಾವು ಆ ಇಲ್ಲ ನಾವು ಸೇನಿವೆ. ಸೊ ಇಲ್ಲಿ ಇನ್ನೊಂದು ರೀತಿಯ ಅರ್ಥನೇ ತಗೊಂಡಿದ್ದಾರೆ. ಪ್ರತಿ ಪದಕ್ಕೆ ಬಹಳ ಅರ್ಥಗಳಿರ್ತದೆ. ಸೊ ಇಲ್ಲಿ ಪುರುಷರು ಅಂತ ನಾವು ತಗೊಂಡ್ರು ಕೂಡ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ಪುರುಷೋತ್ತಮನಲ್ಲ, ಪುರುಷೋತ್ತಮ ಕೃಷ್ಣನೇ, ವಿಷ್ಣು. ಸೊ ಅವರೇ ಪುರುಷೋತ್ತಮ. ಸೊ ನಾವು ಅನುಕರಣೆ ಮಾಡಿರೋ ನಾವು ಪ್ರಕೃತಿ ಪುರುಷ ಅಂತ ನಾವು ಭಾವಿಸ್ಕೊಂಡ್ರು ಕೂಡ, ಬದ್ಧ ಜೀವಿಗಳಾಗಿ ನಾವು ಪುರುಷರು ಅಂತ ಹೇಳ್ಕೊಂಡ್ರು ಕೂಡ, ಉನ್ನತವಾದ ಪುರುಷ, ಸರ್ವೋನ್ನತ ಪುರುಷನು ಕೃಷ್ಣನೇ. ಸೊ ಹಾಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಪುರುಷೋತ್ತಮ. 15ನೇ ಅಧ್ಯಾಯದಲ್ಲೂ ಕೂಡ ಅಲ್ಲಿ ಭಗವಂತನು ಹೇಳೋದು ದ್ವಾವಿಮೌ, ಎರಡು ವರ್ಗದ ಜೀವಿಗಳಿದ್ದಾರೆ. ಒಂದು ಕ್ಷರ, ಒಂದು ಅಕ್ಷರ. ಬದ್ಧಾತ್ಮರು, ಒಬ್ಬರು ಮುಕ್ತಾತ್ಮರು. ಅವ್ರು ಯಾವಾಗ ಬದ್ಧಾತ್ಮರು ಅವರು ಈ ಭೌತಿಕ ಜಗತ್ತಿನ ಸಿಕ್ಕಿ ಬಿದ್ದಿದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಅದೇ ರೀತಿಯಲ್ಲಿ ವೈಕುಂಠ ಲೋಕದಲ್ಲಿ ಅವರೆಲ್ಲರೂ ಕೂಡ ಸರ್ವದಾ ಅವರು ಮುಕ್ತ ಪುರುಷರು, ಅಕ್ಷರರು. ಕೃಷ್ಣ ಹೇಳೋದು ಇವರಿಬ್ಬರಿಗೂ ಅತೀತನಾಗಿ ನಾನು ಇದ್ದೇನೆ, ಉತ್ತಮ ಪುರುಷನು, ನಾನು ಪುರುಷೋತ್ತಮನು ನಾನು. ಸೊ ಅಂತ ಅಲ್ಲೂ ಕೂಡ ಭಗವಂತನ ಇರ್ತಾನೆ. ಸೊ ಭಗವಂತನ ಸ್ಥಾನ ಯಾವಾಗಲೂ ಕೂಡ ನಮಗೆ ಮಿಗಿಲಾಗಿ. ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಕೋಯೋ ಬಹುನಾಂ ವಿದದಾತಿ ಕಾಮ. ಸೊ ಅವನೊಬ್ಬನು ಎಲ್ಲ ಸಮಸ್ತ ಜೀವಿಗಳನ್ನು ರಕ್ಷಿಸುತ್ತಾನೆ, ಅವನು ಪಾಲಿಸುತ್ತಾನೆ. ಸೊ ಇದು ನಮ್ಮ ಭಗವಂತನ ನಿತ್ಯ ಸಂಬಂಧ. ಸೊ ಹಾಗೆ ಶ್ರೀಲ ಪ್ರಭುಪಾದರು ಕೊನೆಗೆ ಮತ್ತೆ ಸೊ ಹಾಗೆ ಭಗವಂತನ ಸ್ಥಾನ ಆಗಿರುವಾಗ, ನಮ್ಮ ಸ್ಥಾನ ಅವನಿಗೆ ಅಧೀನವಾಗಿರುವಾಗ ಹೀಗೆ ಹೇಳೋದು ನಾವು ಭಗವಂತನ ಮುಂದೆ ಅಂತ ಹೇಳೋದು ಅದು ದೊಡ್ಡ ಅಪರಾಧ. ಭೌತಿಕ ಭಗವಾನ್ ವಿಷ್ಣುವು ಈ ಭೌತ ಜಗತ್ತಿನ ಒಡೆಯ. ಅವನನ್ನು ಪ್ರಕೃತಿಯು ನಿಯಂತ್ರಿಸುವ ಪ್ರಶ್ನೆಯೇ ಬರುವುದಿಲ್ಲ. ಆದ್ದರಿಂದಲೇ ಇಲ್ಲಿ ಭಗವಾನ್ ವಿಷ್ಣುವನ್ನು ಪುರುಷೋತ್ತಮ, ವಿಷ್ಣು ತತ್ವ, ಜೀವತತ್ವಗಳೆನಿಸುವ ಆತ್ಮಗಳಲ್ಲೆಲ್ಲ ಅತ್ಯುತ್ತಮನು ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಭಗವಾನ್ ವಿಷ್ಣುವನ್ನು ಜೀವತತ್ವಗಳೊಂದಿಗೆ ಹೋಲಿಸುವುದಾಗಲಿ, ಅವರಿಬ್ಬರನ್ನು ಸಮಾನ ನೆಲೆಯಲ್ಲಿ ಪರಿಗಣಿಸುವುದಾಗಲಿ ಒಂದು ಮಹಾ ಅಪರಾಧವಾಗುತ್ತದೆ. ಸೊ ನಂತರ ಇಲ್ಲಿ ಭಗವಂತನನ್ನು ಗುಣಾಲಯಂ ಅಂತ ಹೇಳ್ತಾ ಇದ್ದಾರೆ. ಗುಣಾಲಯ. ಸೊ ಶ್ರೀಲ ಪ್ರಭುಪಾದ ಅದ್ರ ಬಗ್ಗೆ ಕೂಡ ಗುಣಾಲಯ ಅಂದ್ರೆ ಗುಣಗಳ ಎಲ್ಲ ಗುಣಗಳು, ಎಲ್ಲ ಆಧ್ಯಾತ್ಮಿಕ ಗುಣಗಳು ಎಲ್ಲವೂ ಭಗವಂತನಿಂದಲೇ ಬರೋದು, ಅವನೇ ಎಲ್ಲದಕ್ಕೂ ಕಾರಣ. ಆದರೆ ಅವನದು ಪರಿಶುದ್ಧ ಸ್ಥಿತಿಯಲ್ಲಿ ಅವನ ಗುಣಗಳ ಆಲಯ. ಏನದು ಪವಿತ್ರಂ. ಸೊ ಭಗವಂತನು ಪವಿತ್ರ, ಪರಮ ಪವಿತ್ರ. ಅರ್ಜುನ ಕೂಡ ಕೃಷ್ಣನಿಗೆ ಹೇಳೋದು 7ನೇ 10ನೇ ಯುದ್ಧದಲ್ಲಿ ಪರಮ ಪವಿತ್ರ. ಪವಿತ್ರಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಕೃಷ್ಣ ಪರಮ ಪುರುಷ, ಪರಮ ಪವಿತ್ರನು, ಅವನಲ್ಲಿ ಎಲ್ಲ ಗುಣಗಳು ಇದೆ, ದಿವ್ಯ ಗುಣಗಳಿದೆ. ಸೊ ಇದು ಕೂಡ ಶ್ರೀಲ ಪ್ರಭುಪಾದರು ಮತ್ತೆ ನಮ್ಗೆ ನೆನಪು ಮಾಡ್ತಾ ಇರೋದು. ನಿರಾಕಾರವಾದಿಗಳು ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಾರೆ. ಅವನಿಗೆ ಅದ್ರ ನಿರ್ಗುಣದ ಅರ್ಥ ಭೌತಿಕ ಗುಣಗಳು ಇಲ್ಲ. ನಿರ್ಗುಣ ಅಂದ್ರೆ ಭಗವಂತನಿಗೆ ಗುಣಗಳಿಲ್ಲ ಅಂತ ಅಲ್ಲ. ಹೇಗೆ ನಿರಾಕಾರ ಅಂದ್ರೆ ಕೂಡ ಭಗವಂತನಿಗೆ ಆಕಾರ ಇಲ್ಲ ಅಂತಲ್ಲ, ಭಗವಂತನಿಗೆ ಭೌತಿಕವಾದ ಆಕಾರ. ಹಾಗೆ ನಿರ್ಗುಣ ಅಂದ್ರೆ ಕೂಡ ಭಗವಂತನಿಗೆ ಭೌತಿಕವಾದ ಗುಣಗಳಿಲ್ಲ. ಸೊ ಭೌತಿಕ ಗುಣಗಳು ಅಂದ್ರೆ ಯಾವ ಗುಣಗಳು ನಾವು ನೋಡಿದ್ರು ಅದು ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಸೇರುತ್ತೆ. ಪ್ರತಿಯೊಂದು ಬದ್ಧ ಜೀವಿಗೆ ಈ ಗುಣಗಳಿದೆ. ಸೊ ಕೆಲವೊಮ್ಮೆ ನಮಗೆ ಹೆಚ್ಚು ತಮೋಗುಣ ಇರ್ಬೋದು, ಕೆಲವೊಮ್ಮೆ ರಜೋಗುಣ ಇರ್ಬೋದು, ಕೆಲವು ಸತ್ವಗುಣ. ಸೊ ಆ ರೀತಿ ಗುಣಗಳು ಇಲ್ಲ ಅಂದ್ರೆ ಯಾವ್ದಾದ್ರು ಗುಣಗಳು, ಯಾವ್ದಾದ್ರು ನಮ್ಮ ಗುಣಗಳು, ಕ್ವಾಲಿಟೀಸ್. ಸೊ ಆ ಗುಣಗಳು ಅದು ಈ 1-3 ಗುಣಗಳಲ್ಲಿ ಬರುತ್ತೆ. ಇದಕ್ಕೆ ಪ್ರಭಾವದಲ್ಲಿದೆ, ಇದರ ಪ್ರಭಾವದಲ್ಲಿದೆ. ಅದು ಮುಕ್ತ ಸ್ಥಿತಿಯಲ್ಲಿಲ್ಲ, ಅದು ಸಂಪೂರ್ಣ ಪರಿಶುದ್ಧ ಸ್ಥಿತಿಯಲ್ಲಿಲ್ಲ. ಭೌತಿಕ ಕಲ್ಮಶ, ಸತ್ವಗುಣ ಕೂಡ ಕಲ್ಮಶವೇ. ಸೊ ಹಾಗೆ ಇಲ್ಲಿ ನಿರ್ಗುಣ ಅಂತ ಹೇಳಿದ್ರೆ ಇಲ್ಲಿ ಭಗವಂತನಿಗೆ ಈ ರೀತಿಯ ಸತ್ವ, ತಮಸ್ಸು, ರಜಸ್ಸು ಬರುವ ಗುಣಗಳಲ್ಲ. ಎಷ್ಟೋ ಗುಣಗಳು, ಒಂದು ಕ್ರೂರತನ, ಒಂದು
ಹಿಂಸೆ, ಇದೆಲ್ಲ ತಮೋಗುಣ ಅಂತ ಹೇಳ್ಬೋದು. ಆ ರೀತಿಯ ಗುಣಗಳು. ರಜೋಗುಣ ವೈಯಕ್ತಿಕ ಇನ್ನೊಂದು ಏನೋ ಒಂದು ಭೌತಿಕ ಗಳಿಕೆಗೋಸ್ಕರ ಒಂದು ಶ್ರಮ, ತೀವ್ರ ಶ್ರಮ, ಅದು ಒಳ್ಳೆಯ ಗುಣ. ಆದ್ರೆ ರಜೋಗುಣ. ಸತ್ವಗುಣದಲ್ಲಿ ಸ್ವಲ್ಪ ಅನುಕಂಪ. ಸೊ ಈ ರೀತಿ ಭೌತಿಕವಾಗಿ, ಈ ಭೌತಿಕ ಜಗತ್ತಿನಲ್ಲಿ ಇದು ಕಲ್ಮಶ ಇದೆ, ಇದು ಸಂಪೂರ್ಣವಾಗಿ ಪರಿಶುದ್ಧವಾಗಿಲ್ಲ. ಆದ್ರೆ ಭಗವಂತನಿಗೆ ಇರುವ ಈ ಗುಣಗಳು ಇಲ್ಲ, ಅಲ್ಲಿ ಈ ಕಲ್ಮಶ ಇಲ್ಲ, ಭೌತಿಕ ಕಲ್ಮಶ ಇಲ್ಲ. ಅದು ನಿರ್ಗುಣ. ನಿರ್ಗುಣ ಅಂದ್ರೆ ಈ ಮೂರು ಗುಣಗಳಿಗೆ ಅತೀತವಾಗಿದೆ. ಅದು ಭೌತಿಕ, ಇದು ಕಲ್ಮಶ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳೋಕೆ ಇಲ್ಲಿ ಗುಣಾಲಯ ಅಂತ ಹೇಳ್ತಾರೆ. ಕೃಷ್ಣನು ಎಲ್ಲಾ ಗುಣಗಳನ್ನು ಹೊಂದಿರುವ ಗುಣಾಲಯ. ಗುಣಾಲಯ, ಆಲಯ, ಅವನೇ ಅದಕ್ಕೆ ಆಶ್ರಯ, ಎಲ್ಲ ಗುಣಗಳಿಗೆ ಆಶ್ರಯ. ಗೀತೆಯಲ್ಲೂ ಕೃಷ್ಣನಿಗೆ ನಿರ್ಗುಣ ಗುಣಭೋಕ್ತೃಚ ಅಂತ ಹೇಳ್ತಾರೆ. 13ನೇ ಅಧ್ಯಾಯದಲ್ಲಿ ಅಲ್ಲಿ ನಿರ್ಗುಣ, ಆದರೆ ಅವನು ಗುಣಭೋಕ್ತ. ಅವನು ಎಲ್ಲ ಗುಣಗಳನ್ನು ಭೋಗ್ತಾನ, ಗುಣಗಳ ಭೋಕ್ತ. ಹೀಗೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಶ್ರೀಲ ಪ್ರಭುಪಾದ ಮತ್ತೆ ನಮ್ಗೆ ಹೇಳ್ತಾರೆ. ಸೊ ಆದರೂ ಇಲ್ಲಿ ಆ ಗುಣಗಳಲ್ಲಿ, ಭಗವಂತನ ಗುಣಗಳಿಗೆ ಲೆಕ್ಕವೇ ಇಲ್ಲ, ಅಪರಿಮಿತ. ಭಗವಂತನ ಎಲ್ಲವೂ ಕೂಡ ಅಪರಿಮಿತ, ಎಲ್ಲವೂ ಅನ್ಲಿಮಿಟೆಡ್. ಹಾಗೆ ಅವನ ಗುಣಗಳು ಕೂಡ ಅದಕ್ಕೆ ಮಿತಿ ಇಲ್ಲ ಅದಕ್ಕೆ. ಸೊ ಗುಣಾಲಯ, ಗುಣಾಲಯ. ಸೊ ಶ್ರೀಲ ಪ್ರಭುಪಾದ ಕೆಲವು ಗುಣಗಳನ್ನ ಇಲ್ಲಿ ಒತ್ತಿಟ್ಟು ಹೇಳ್ತಾ ಇದ್ದಾರೆ. ಭಗವಂತನಿಗೆ ಭಕ್ತವತ್ಸಲ ಅಂತ ಒಂದು ಗುಣ ಇದೆ. ಸೊ ಅದು ಬಹಳ ಮುಖ್ಯವಾದ ಗುಣ. ಭಕ್ತವತ್ಸಲ ಆ ಭಾವನೆಯಿಂದ ಭಗವಂತನು ನನಗೆ ಸದಾ ಸೇವೆ ಸಲ್ಲಿಸೋದಕ್ಕೆ ಭಕ್ತರು ಅಪೇಕ್ಷಿಸ್ತಾ ಇರ್ತಾರೆ. ಭಗವಂತನು ಆ ರೀತಿಯಲ್ಲಿ ಅವರ ಇದನ್ನು ಪೂರೈಕೆ ಮಾಡಲು, ಅವರ ಭಕ್ತಿಯನ್ನು ಸ್ವೀಕರಿಸಲು ಅವನು ಕೂಡ ಕಾತುರವಾಗಿರ್ತಾನೆ. ಭಕ್ತವತ್ಸಲ ಭಗವಂತ ಆ ರೀತಿ ಇಲ್ಲಿ ಅರ್ಥ ಇಲ್ಲಿ ಕೊಡ್ತಾ ಇದ್ದಾರೆ ಭಕ್ತವತ್ಸಲ. ಸೊ ಹಾಗೆ ಇನ್ನ ಕೆಲವು ಗುಣಗಳಲ್ಲಿ ಹೇಳ್ತಾ ಇರೋದು, ಭಗವಂತನು ಸರ್ವವ್ಯಾಪಕ, ಸರ್ವಜ್ಞ, ಎಲ್ಲದಕ್ಕೆ ಕಾರಣ. ಸರ್ವಜ್ಞತ್ವ, ಸರ್ವಾಂತರ್ಯಾಮಿತ್ವ, ಸರ್ವವ್ಯಾಪಕತ್ವ, ಸರ್ವಶಕ್ತತ್ವ, ಕಾರಣಗಳೆಲ್ಲದರ ಕಾರಣ, ಪರಮಸತ್ಯ, ಸಮಸ್ತ ಆನಂದ ಆಗರ, ಸಕಲ ಜ್ಞಾನದ ಭಂಡಾರ, ಸಕಲ ಸನ್ಮಂಗಳಕರತ್ವ. ಸೊ ಈ ರೀತಿ ಭಗವಂತನ ಗುಣಗಳಿಗೆ ಲೆಕ್ಕವೇ ಇಲ್ಲ. ಒಂದು ರೀತಿ ಭಗವಂತನಿಗೆ ಇನ್ನೊಂದು 64 ಗುಣಗಳು ಭಗವಂತನಿಗೆ ಅಂತ ಕೂಡ ಹೇಳೋದಿದೆ. ಸೊ ಆದ್ರೆ ಆ ಪ್ರಮಾಣದಲ್ಲಿ ಒಂದು ಭಗವಂತನ ಗುಣಕ್ಕೆ ಮಿತಿನೇ ಇಲ್ಲ. ಅವನ ಶಕ್ತಿ ಅಪರಿಮಿತ, ಅವನ ಜ್ಞಾನ ಅಪರಿಮಿತ, ಅವನ ಐಶ್ವರ್ಯ ಅಪರಿಮಿತ. ಅವನ ಯಾವುದು ತಗೊಂಡ್ರು ಕೂಡ ಭಗವಂತನದು ಅದನ್ನು ನಾವು ಲೆಕ್ಕ ಮಾಡಕ್ಕಾಗಲ್ಲ. ಅದನ್ನ ಇಷ್ಟು ಅಂತ ನಿರ್ದಿಷ್ಟವಾಗಿ ಇಷ್ಟು ಅಂತ ಹೇಳಿ ನಮಗೆ, ಅಂದ್ರೆ ಸಪೋಸ್ ನನಗೆ ಶಕ್ತಿ ಇದೆ ಅಂತ ಹೇಳ್ಬೋದು ನಾನು. ಸೊ ಎಷ್ಟು ಶಕ್ತಿ ಇದೆ ನನಗೆ? ಸೊ ನನಗೆ ಹೇಳ್ಬೋದು, ನಾನು 10 ಕಿಲೋ, ಇಲ್ಲ 20 ಕಿಲೋ, ಇಲ್ಲ 30 ಕಿಲೋ, ಇಲ್ಲ 40 ಕಿಲೋ, ಇಲ್ಲ ವೆಯ್ಟ್ ಲಿಫ್ಟಿಂಗ್ ಒಲಿಂಪಿಕ್ಸ್ ಚಾಂಪಿಯನ್ ಅವ್ರಿಗೆ ಆ ಎತ್ತಕ್ಕೆ ಒಂದು ಮಿತಿ ಇರುತ್ತೆ, ಅದ್ರ ಮೇಲೆ ಆಗೋದಿಲ್ಲ. ಅವ್ರು ಇವಾಗ ಪಡೆದಿರೋ ದೇಹದಲ್ಲಿ, ಇಲ್ಲ ಅವ್ರು ಏನೇ ಒಂದು ತರಬೇತಿ ಪಡೆದು ಎಷ್ಟಾದ್ರೂ ಒಂದು ವ್ಯಾಯಾಮ ಮಾಡಿ ಇನ್ನೊಂದು ಮಾಡಿದ್ರು ಒಂದು ಮಿತಿ ಇರುತ್ತೆ. ಇಲ್ಲ ಅಂದ್ರೆ ನಾವು ಏನಾದ್ರು, ಇಲ್ಲ ನಾವು ದೊಡ್ಡ ವಿಜ್ಞಾನಿಗಳು, ನಾವು ಹಾಗಾಗಿ ನಾವು ತುಂಬಾ ಶೋಧನೆ ಮಾಡಿ ನಾವು ಈ ದೊಡ್ಡ ಇದನ್ನು ತಯಾರಿ ಮಾಡ್ತೇವೆ, ಮೆಷಿನ್ಗಳು ತಯಾರಿ, ಇದರಿಂದ ಕೂಡ ಎತ್ಬೋದು ನಾವು. ಕ್ರೇನ್ಗಳಿದೆ, ಇನ್ನೊಂದಿದೆ, ನಮ್ಮ ಬುದ್ಧಿವಂತಿಕೆಯಿಂದ ತಯಾರಿ ಮಾಡಿ. ಆದರೂ ಕೂಡ ಒಂದು ಮಿತಿ ಇದೆ. ನಮ್ಮ ಬಲ, ನಮ್ಮ ಶಕ್ತಿ ಅನ್ನೋದು ಎಷ್ಟಿದ್ರು ಕೂಡ ನಮ್ಮ ಬುದ್ಧಿವಂತಿಕೆಯಿಂದ, ಆನೆಗೆ ಇನ್ನ ಬಲ ಇದೆ, ಅದಕ್ಕೆ ಈ ತರ ಮೆಷಿನ್ ಬೇಡ, ಇನ್ನೊಂದು ಬೇಡ. ಅದು ದೊಡ್ಡ ಮರವನ್ನೇ ಅದು ಕಿತ್ತು ಕೀಳ್ಬೋದು, ಅದನ್ನ ಇದು ಮಾಡ್ಬೋದು, ಬಲ ಅದಕ್ಕೆ ಹೆಚ್ಚಿದೆ. ಸೊ ದೇವಿಗೆ ಅನುಗುಣವಾಗಿ ಬಲ, ಆದ್ರೂ ಕೂಡ ಒಂದು ಲಿಮಿಟ್ ಇದೆ. ನಮ್ಮ ಮನುಷ್ಯನು ತುಂಬ ಬುದ್ಧಿವಂತಿಕೆಯಿಂದ ಆ ಬಲವನ್ನು ಇನ್ನೊಂದನ್ನು ತೋರಿಸ್ಬೋದು, ಆದ್ರೂ ಕೂಡ ಲಿಮಿಟ್ ಇದೆ. ಅದು ಅನ್ಲಿಮಿಟೆಡ್ ಅಲ್ಲ. ಆದ್ರೆ ಕೃಷ್ಣನಿಗೆ ಆಗಲ್ಲ. ಕೃಷ್ಣನ ಶಕ್ತಿ ಅಪರಿಮಿತ.
ಕೃಷ್ಣ ಎಷ್ಟು ಬಲ, ಎಷ್ಟು ಶಕ್ತಿ ಅಂದ್ರೆ ಎಷ್ಟು ತೂಕ ಕೂಡ ಅವನು ಎತ್ತಬಹುದು. ಅವನು ಎಷ್ಟು ವೇಗವಾಗಿ ಕೂಡ ಅವನು ಓಡ್ಬೋದು. ಸೊ ನಮಗೂ ಒಂದು ಶಕ್ತಿಗೆ ಒಂದು ಇದಿದೆ, ನಾವು ಶಕ್ತಿ, ನಾವು ಎಷ್ಟು ವೇಗವಾಗಿ ಹೋಗ್ಬೋದು. ಸೊ ಹಾಗೆ ನಮ್ಮ ಅಥ್ಲೆಟಿಕ್ಸ್, ನಾವು ಒಂದು 10 ಎಷ್ಟು 100 ಮೀಟರ್ ನಾವು 9 ಸೆಕೆಂಡ್ ಅಲ್ಲಿ, ನಾವು 9.5 ಸೆಕೆಂಡ್ ಅಲ್ಲಿ, 9.75 ಸೆಕೆಂಡ್ ಹೋಗ್ಬೋದು ಅಂತ. ಕೃಷ್ಣನಿಗೆ ಆ ತರ ಬೇಕಾಗಿತ್ತು. ಕೃಷ್ಣ ತಕ್ಷಣ ಒಂದು ಇದರಲ್ಲಿ ಕೃಷ್ಣ ಅದನ್ನ ಫಿನಿಶ್ ಮಾಡ. ಕೃಷ್ಣ ಶಕ್ತಿ ಅಪರಿಮಿತ. ಸೊ ಇಲ್ಲ ನಮಗೆ ಮೆಷಿನ್ ಇದೆ, ನಾವು ಆತರ ರಾಕೆಟ್ ಇದೆ, ಇನ್ನೊಂದಿದೆ, ಆ ವಿಮಾನ ಇದೆ, ನಾವು ತುಂಬಾ ವೇಗವಾಗಿ ಹೋಗ್ತೇವೆ, ನಮ್ಮ ಶಕ್ತಿ ನಾವು ತೋರಿಸ್ತೇವೆ ಇದರಲ್ಲಿ. ಆದ್ರೂ ಕೂಡ ಇದಕ್ಕೆ ಲಿಮಿಟ್ ಇದೆ. ಅದಕ್ಕೆ ಭಗವಂತನಿಗೆ ಆತರ ಲಿಮಿಟ್ ಇದೆ. ಅವನು ಅವನು ಈ ತರ ಇಷ್ಟು ಟೈಮು, ಇಷ್ಟು ಸಮಯ ಇಲ್ಲ ಅವನಿಗೆ. ಅವನು ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಕವಾಗಿದ್ದಾನೆ. ಸೊ ಅವನು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಅವನು ವ್ಯಕ್ತನಾಗ್ಬೋದು, ಅವನು ನಮ್ಗೆ ಗೋಚರಿಸ್ಬೋದು. ಸೊ ಈ ರೀತಿ ಅವನ ಶಕ್ತಿ, ಅವನ ವೇಗ, ಅವನ ಪ್ರತಿಯೊಂದು ಕೂಡ ಅಪರಿಮಿತ, ಅಪರಿಮಿತ. ಸೊ ನಾವು ಸಾಮಾನ್ಯ ಜೀವಿಯಾಗಿ ಈ ರೀತಿಯಾಗಿ, ನಾನು ಮೋಕ್ಷ ಸಿಕ್ಕಿದ್ಮೇಲೆ ನಾನು ಒಂದಾಗ್ಬಿಡ್ತೇನೆ, ನಾನು ಅದೇ ರೀತಿಯಲ್ಲಿ ಶಕ್ತಿವಂತನಾಗ್ತೇನೆ, ನಾನು ಅದೇ ರೀತಿಯಲ್ಲಿ ಬುದ್ಧಿವಂತನಾಗ್ತೇನೆ, ನಾನು ಅದೇ ರೀತಿಯಲ್ಲಿ ಸರ್ವಜ್ಞನಾಗ್ತೇನೆ, ನಾನು ಸರ್ವವ್ಯಾಪಕತ್ವನಾಗ್ತೇನೆ ಅಂದ್ರೆ ಇದು ಇದು ಮಾಯೆ, ಇದು ಭ್ರಮೆ. ಭ್ರಮೆಯಲ್ಲಿ ನಾವು ಹುಚ್ಚ ಇದರಲ್ಲಿ ಏನೋ ಒಂದು ರೀತಿಯಲ್ಲಿ ಎಲ್ಲರೂ ಹುಚ್ಚರೆ. ಈ ಮಾಯಾ ಭ್ರಾಂತಿಯಲ್ಲಿದ್ದೇವೆ ನಾವು. ಮಾಯಾ ಭ್ರಾಂತಿಯಿಂದ ಇದು ನಮ್ಮನ್ನು ಒಂದು ಹುಚ್ಚತನ ನಮ್ಮನ್ನೆಲ್ಲರೂ ಕಾಡ್ತಾ ಇದೆ. ಆದ್ರೆ ಮಾಯವಾದ ಕೂಡ ಇನ್ನೊಂದು ಹುಚ್ಚ ಸ್ಥಿತಿ. ಆ ಹುಚ್ಚ ಸ್ಥಿತಿ ಅಂದ್ರೆ ಅವರು ಮುಕ್ತ ಸ್ಥಿತಿಯಲ್ಲೂ ಕೂಡ ಆತರ ಅನ್ಕೊಳ್ಳೋದು, ನಾನು ದೇವರು ಅಂತ ಅನ್ಕೊಳ್ಳೋದು. ಸೊ ಹುಚ್ಚಾಸ್ಪತ್ರೆಗಳಿರ್ತವೆ. ಸೊ ನಿಮ್ಯಾನ್ಸ್ ಇದೆ. ಸೊ ಅಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಆ ರೀತಿ ಅದು ಹುಚ್ಚ ಮಾತಾಡೋದು. ಸೊ ಆ ರೀತಿ ಈ ತತ್ವ ಕೂಡ ಒಂದು ರೀತಿಯಲ್ಲಿ ಇದು ನಾನು ದೇವರು, ನಾನು ಭಗವಂತ ಅಂತ ಹೇಳೋದು, ಇದು ಹುಚ್ಚತನ ಅಷ್ಟೇ. ಇದು ಸರಿಯಾದ ಅರ್ಥ ಅಲ್ಲ. ಇಲ್ಲಿ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಪೃಥು ಮಹಾರಾಜರು ಭಗವಂತನನ್ನು ಅಖಿಲ ಪುರುಷೋತ್ತಮ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನನ್ನು ಅವರು ಗುಣಾಲಯ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಸರಿಯಾದ ಇದು ಶುದ್ಧ ಭಕ್ತರು ಅವರ ಅನುಭವದಿಂದ, ಅವರ ಸಾಕ್ಷಾತ್ಕಾರದಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಭಗವಂತನು, ಅವನ ದಿವ್ಯ ಗುಣಗಳಿದೆ, ದಿವ್ಯ ಗುಣಗಳಿಂದ ಅವನು ಸರ್ವಜ್ಞನು, ಅವನಿಗೆಲ್ಲವೂ ತಿಳಿದಿದೆ. ಅವನೆಲ್ಲ ಕಡೆ ಕೂಡ ಅವನಿದ್ದಾನೆ, ಸರ್ವವ್ಯಾಪಕ ಇದ್ದಾನೆ, ಅವನ ಎಲ್ಲ ಶಕ್ತಿಯನ್ನು ತುಂಬಿದ್ದಾನೆ. ಅವನು ಎಲ್ಲದಕ್ಕೆ ಮೂಲ, ಅವನಿಗೆ ಯಾರು ಮೂಲ ಇಲ್ಲ, ಅವನಿಗೆ ಯಾರು ಕಾರಣ ಇಲ್ಲ. ಆದಿರ್ ಗೋವಿಂದ ಸರ್ವ ಕಾರಣಂ. ಅವನಿಗೆ ಯಾರು ಆದಿ? ನಮಗೆ ನನ್ನ ತಂದೆ ತಾಯಿ ಇದ್ದಾರೆ, ಅವರಿಗೆ ಅವರ ತಂದೆ ತಾಯಿ ಇದ್ದಾರೆ. ಹಾಗೆ ಹಿಂದೆ 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 ಹೋಗ್ತಾ ಇದ್ರೆ ಸಪ್ತ ಋಷಿಗಳು ಬರ್ಬೋದು, ಇಲ್ಲಾಂದ್ರೆ ಇನ್ಯಾರೋ ಬರ್ತಾರೋ, ಪ್ರಜಾಪತಿಗಳು ಬರ್ತಾರೆ, ಮತ್ತೆ ಕೊನೆಗೆ ಮನು ಬರ್ತಾರೆ, ಕೊನೆಗೆ ಬ್ರಹ್ಮದೇವರು ಬರ್ತಾರೆ. ಸೊ ನಮಗೆ ಕಾರಣ ಕಾರಣ ಕಾರಣ. ಆದರೆ ಮತ್ತೆ ಬ್ರಹ್ಮನು ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ, ಮತ್ತೆ ಮಹಾವಿಷ್ಣು ಅವರೆಲ್ಲ ವಿಸ್ತರಣೆಗಳು. ಸೊ ಕೊನೆಗೆ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಆದಿರ್ ಗೋವಿಂದ. ಸೊ ಕೃಷ್ಣನಿಗೆ ಯಾರು ಕಾರಣವಿಲ್ಲ. ಕೃಷ್ಣ ವಿಷ್ಣು ಇಬ್ಬರು ಕೂಡ ಸ್ವ ಅಂಶ. ಸೊ ಹಾಗಾಗಿ ಅವರು ಅಖಿಲ ಪುರುಷೋತ್ತಮರು, ಅವರು ಗುಣಾಲಯ, ಅವರೆಲ್ಲ ದಿವ್ಯ ಗುಣಗಳನ್ನು ಪಡೆದವರು. ಇಲ್ಲಿ ಹೇಳಿರುವ ಎಲ್ಲ ಈ ದಿವ್ಯ ಗುಣಗಳನ್ನು ಹೊಂದಿದವರು ಅವರು. ಪರಮ ಸತ್ಯ ಈ ಬ್ರಹ್ಮಜ್ಯೋತಿಗೆ ನಿರಾಕಾರವಾದಿಗಳು ಲೀನರಾಗಬೇಕು. ಆ ಸರ್ವವ್ಯಾಪಕವಾದ ಬ್ರಹ್ಮಜ್ಯೋತಿಗೆ, ಅದಕ್ಕೂ ಕೂಡ ಭಗವಂತನೇ ಕಾರಣ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಸಮಸ್ತ ಆನಂದದ ಆಗರ. ಸೊ ಭಗವಂತನೇ ಆನಂದ ಕೂಡ ಮೂಲ, ಸಕಲ ಜ್ಞಾನದ ಭಂಡಾರ, ಸಕಲ ಸನ್ಮಂಗಳಕರತ್ವ. ಸೊ ಶಿವ, ಸೊ ಸದಾಶಿವ. ಸೊ ಭಗವಂತನು ಎಲ್ಲ ಈ ದಿವ್ಯ ಗುಣಗಳನ್ನು ಹೊಂದಿದ್ದಾನೆ. ಸೊ ನಂತರ ಲಾಸ್ಟ್ ಇದು ಭಾವಾರ್ಥದಲ್ಲಿ, ಇದರಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲಿ ಪೃಥು ಮಹಾರಾಜರು ಅವರು ಕೂಡ ಭಗವಂತನ ಪಾದಗಳಿಗೆ ಸೇವೆ ಮಾಡೋದು, ಭಗವಂತನ ಸೇವೆಯಲ್ಲಿ ತೊಡಗೋದು, ಸೊ ಅದನ್ನ ಅಪೇಕ್ಷಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಈ ರೀತಿ ಮಹಾಲಕ್ಷ್ಮಿ ಸೊ ಅವರು ಕೂಡ ಅದೇ ರೀತಿ ಅವ್ರ ಭಗವಂತನ ಪಾದ ಸೇವನ, ಭಗವಂತನ ಪಾದಗಳನ್ನು ಇದು ಮಾಡ್ತಾ ಇರ್ತಾರೆ ಅವರು. ಸೊ ಭಗವಂತನಿಗೆ ಪಾದಗಳನ್ನು ಇದು ಮಾಡ್ತಾ ಅವರು ದಿವ್ಯ ಆನಂದವನ್ನು ಭಗವಂತನ ಕೊಡ್ತಾರೆ ಅವರು.
ಸೊ ಹೀಗೆ ಇವ್ರು ಹೇಳ್ತಾರೆ, ನಾನು ಕೂಡ ಆ ರೀತಿ ಭಗವಂತನ ಮಾಡಬೇಕು ಅಂತ ಇಚ್ಛೆ. ಸೊ ಆಗ ಅವರು ಅವ್ರನ್ನ ಇದರಿಂದ ಇದು ಪಡ್ಕೊಳ್ತಾರ, ಅಪರಾಧವಂತ ತಗೊಳ್ತಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ಇದು ಈ ರೀತಿ ಇಲ್ಲ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಜಗನ್ಮಾತೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಜಗಜ್ಜನನ್ಯಾಂ ಜಗದೀಶ ವೈಶ್ರಮ್, ಜಗಜ್ಜನನಿ ಅಥವಾ ಜಗನ್ಮಾತೆ. ಸೊ ಅವ್ರು ಆ ರೀತಿ ಕಾಂಪಿಟಿಷನ್ ಅಂತ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ರೀತಿ ಕಾಂಪಿಟಿಷನ್ ಇದ್ರೂ ಕೂಡ ಅದು ಭಕ್ತರಿಗೆ ಇನ್ನ ಅದು ಪ್ರಚೋದನೆ ಮಾಡುತ್ತೆ. ಕೃಷ್ಣನನ್ನು ಅವರು ಕೂಡ ನಾವು ಪ್ರತಿಯೊಬ್ಬರು ಕೂಡ ಆ ರೀತಿಯಲ್ಲಿ ಕೃಷ್ಣನಿಗೆ ಉತ್ತಮ ಸೇವೆ ಕೊಡಬೇಕು ಅಂತ. ಆ ಪ್ರಚೋದನೆಯಿಂದ ಈ ಭೌತಿಕ ಜಗತ್ತಿನ ರೀತಿಯಲ್ಲಿ ದ್ವೇಷ, ಅಸೂಯೆ ಆ ರೀತಿ ಇಲ್ಲ, ಆ ರೀತಿ ಇಲ್ಲ. ಹೇಳ್ತಾರೆ ಗೋಪಿಕೆಯರು ಕೃಷ್ಣನಿಗೆ ಸೇವೆ ಮಾಡುವಾಗ ಅವರು ಇನ್ನೊಬ್ಬರು ಒಳ್ಳೆ ಸೇವೆ ಮಾಡಿದ್ರೆ ಅವರು ನಾವು ಅದಕ್ಕಿಂತ ಹೆಚ್ಚು ಒಳ್ಳೆ ಆ ರೀತಿ ನಾವು ಕೂಡ ಮಾಡಬೇಕು ಅಂತ ಅನ್ಕೊಳ್ತಾರೆ ವಿನಃ ಅವ್ರು ಮಾಡೋ ಸೇವೆನ ಕಟ್ ಮಾಡ್ಬೇಡ ಅಂತ ಇಲ್ಲ. ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಇಲ್ಲಿ ಈ ಜಗತ್ತಿನ ವ್ಯವಸ್ಥೆ ಹಾಗೆ. ಅದು ಜಾಬ್ ಅಂದ್ರೆ ಇವಾಗ ಒಬ್ಬರಿಗೆ ಜಾಬ್ ಸಿಕ್ಕರೆ ಇನ್ನೊಬ್ರು ಜಾಬ್ ಇಲ್ಲ, ಲಿಮಿಟೆಡ್ ಜಾಬ್ ಇಲ್ಲ. ಇವಾಗ ಇನ್ನ AI ಬಂದ್ಮೇಲೆ ಇನ್ನ ಎಲ್ಲ ಜಾಬ್ಗಳನ್ನ ತೆಗೆದುಬಿಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಅಯ್ಯೋ ಅವ್ರಿಗೆ ಜಾಬ್ ಸಿಕ್ಬಿಟ್ಟು ನಾನು ಅವ್ರಿಗೆ ಇದು ಜಾಬ್ದು ಇಂಟರ್ವ್ಯೂದು ಇದ್ರ ಬಗ್ಗೆ ಹೇಳಿದ್ರೆ ಮಾಹಿತಿ ಕೊಟ್ರೆ ನನಗ್ ಸಿಗುತ್ತೋ ಇಲ್ವೋ ಜಾಬ್. ಸೊ ಈ ರೀತಿ ಎಲ್ಲ ಭೌತಿಕ ಜಗತ್ತಿನಲ್ಲಿ ಇರ್ಬೋದು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ತರ ಇಲ್ಲ. ಸೊ ಆಕ್ಚುಲಿ ಆ ಭೌತಿಕ ಜಗತ್ತಿನಲ್ಲೂ ಕೂಡ ಕೃಷ್ಣ ಸೇವೆ ಅದ್ರ ಸರಿಯಾದ ನೆಲೆಯಲ್ಲಿ ನಾವು ನಿಂತಿದ್ರೆ ಅಲ್ಲೂ ಕೂಡ ನಾವು ಆ ರೀತಿ ನಾವು ಅನುಭವಿಸ್ಬೋದು. ನಾವು ಸರಿಯಾದ ನಾವು ಭಕ್ತಿಯ ನೆಲೆಯಲ್ಲಿ ನಾವು ಇದಾಗಿದ್ರೆ. ಇಲ್ಲ ಅಂದ್ರೆ ನಾವು ಭೌತಿಕವಾಗಿ ಅಯ್ಯೋ ಇದು ನನ್ನ ತಗೊಂಡ್ಬಿಡ್ತಾರೆ, ನಂದು ಕಿತ್ಕೊಂಡ್ಬಿಡ್ತಾರೆ, ಇಲ್ಲ ಆ ತರ ಇಲ್ಲ. ಎಷ್ಟೋ ಸೇವೆಗಳಿದೆ ಭಗವಂತನಿಗೆ ಸೇವೆ ಮಾಡೋದಕ್ಕೆ, ಎಷ್ಟೋ ಇದೆ. ಸೊ ಭಗವಂತನಿಗೆ ನಮ್ಮಿಂದ ಯಾವ ರೀತಿಯಲ್ಲಿ ಸೇವೆ ತಗೊಳ್ಬೇಕು ಅಂತ ಕೃಷ್ಣ ಇಚ್ಛೆನೋ, ಈ ಒಂದು ರೀತಿ ಸೇವೆ ಇದೆ, ಇನ್ನೊಂದು ರೀತಿ ಸೇವೆ ಇದೆ, ಇನ್ನೊಂದು ರೀತಿ ಒಂದಿಲ್ಲ ಅಂದ್ರೆ ಇನ್ನೊಂದಿದೆ. ಶ್ರೀಲ ಪ್ರಭುಪಾದ ನಮಗೆ ಭಗವಂತನ ಸೇವೆ ಮಾಡೋದಕ್ಕೆ ಎಷ್ಟು ರೀತಿಯ ಇದು ಮಾಡ್ಕೊಟ್ಟಿದ್ದಾರೆ ನಮಗೆ. ಭಗವಂತನ ವಿಗ್ರಹ ಆರಾಧನೆ ಮಾಡೋದಕ್ಕೆ, ಭಗವಂತನಿಗೆ ಅಡುಗೆ ಮಾಡಿ ಆ ನೈವೇದ್ಯ ಮಾಡೋದಕ್ಕೆ, ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡೋದಕ್ಕೆ, ಭಗವಂತನ ಬಗ್ಗೆ ಪ್ರಚಾರ ಮಾಡೋದಕ್ಕೆ, ಭಗವಂತನ ಪುಸ್ತಕಗಳನ್ನ ವಿತರಣೆ ಮಾಡೋದಕ್ಕೆ. ಸೊ ಎಷ್ಟೋ ಸೇವೆಗಳು. ಇಲ್ಲ ನಾನು ಇದೇ ಸೇವೆ ಮಾಡ್ತೀನಿ, ನಾನು ಅದೇ ಸೇವೆ ಮಾಡ್ತೀನಿ, ಇಲ್ಲ ಮ್ಯಾನೇಜ್ಮೆಂಟ್. ಸೊ ಒಬ್ಬರೊಬ್ರು ಒಂದೇ ಮಾಡ್ಬೇಕು ಅಂತೀನಿ. ಸೊ ಎಲ್ಲವೂ ಕೂಡ ಕೃಷ್ಣ ಇಚ್ಛೆಯಿಂದ ಕೃಷ್ಣ ನಮಗೆ ಸೇವೆ ಅವನು ನಮಗೆ ಯಾವ್ದು ಕೊಟ್ಟರು ಕೂಡ ನಾವು ಮಾಡ್ಬೇಕು. ಸೇವಕ ಅಂದ್ರೆ ಕಂಡೀಷನ್ ಇದೆ, ಏನು ಕಂಡೀಷನ್ ಇದೆ ನಾವು ಸೇವೆ ಮಾಡ್ತೇವೆ. ಸೊ ಭೌತಿಕ ಜಗತ್ತಿನಲ್ಲೂ ಕೂಡ ನಾವು ಕೃಷ್ಣ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ನಾವು ನೆಲೆಯಲ್ಲಿ ಮಾಡಿದ್ರೆ ಇದೇ ರೀತಿಯಲ್ಲಿ ಹೇಳೋ ರೀತಿಯಲ್ಲಿ ಸ್ಪರ್ಧೆ ಇಲ್ಲಿ ಇದಿಟ್ಕೊಂಡು ಮಾತ್ಸರತೆ ಇಟ್ಕೊಂಡು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ವೇ ಇಲ್ಲ, ಪ್ರಶ್ನೆ ಇಲ್ಲ. ಅದಕ್ಕೆ ಭೌತಿಕ ಜಗತ್ತು ನಮ್ಮ ಭೌತಿಕ ಕಲ್ಮಶ ಇದೆ. ಹಾಗಾಗಿ ಒಮ್ಮೊಮ್ಮೆ ನಾವು ಈ ರೀತಿಯನ್ನು ಕೃಷ್ಣ ಸೇವೆಯಲ್ಲೂ ಕೂಡ ಆ ರೀತಿ ನಾವು ಅನ್ಕೊಳ್ಬಹುದು. ಆ ರೀತಿ ಅದು ನಮ್ಮ ದೋಷ, ಅದು ನಮ್ಮಲ್ಲಿರುವ ದೋಷ ಅದು. ಓಕೆ. ವೈಕುಂಠದಲ್ಲಿ ಒಬ್ಬ ಭಕ್ತನು ಭಗವತ್ ಸೇವೆಯಲ್ಲಿ ಇತರನ್ನು ಮೀರಿಸಿದರೆ ಅವರು ಅವನ ಅತಿ ಉತ್ಕೃಷ್ಟ ಸೇವಾ ಕಾರ್ಯದ ಬಗ್ಗೆ ಅಸೂಯೆ ಪಡುವುದಿಲ್ಲ. ಅದಕ್ಕೆ ಬದಲು ತಾವೂ ಆ ಸೇವಾ ಹಂತ ಮುಟ್ಟಲು ಆಶಿಸುತ್ತಾರೆ. ಓಕೆ, ಯಾರಾದ್ರೂ ಏನಾದ್ರು ಸೇರಿಸ್ತೀರಾ, ಹೇಳ್ಬೋದು. ಇದು ತುಂಬಾ ದೊಡ್ಡ ಭಾವಾರ್ಥ, ಬಹಳ ಪ್ರಭುಪಾದರ ಡೀಟೇಲ್ ಇದೆ. ಸೊ ಯಾರಾದ್ರೂ ಯಾವ್ರಿಗೆ ನೆನಪು ಬರೋದು ಹೇಳ್ಬೋದು.